ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ, ಧರ್ಮದ ಹೆಸರಲ್ಲಿ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡುವಂತ ಪಾಪಿಗಳಾಗ್ತೀರಿ. ಸತ್ಯದ ಧರ್ಮದ ಯುಗ ಪ್ರಾರಂಭ ಆಗ್ಲಿಕ್ಕಿದೆ. ಬನ್ನಿ ರಸ್ತೆಗೆ. ಯಾರದೇ ಸ್ವಾರ್ಥಗಳಿಲ್ಲ. ನಾವು ಏನು ಕಳೆದ 12 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ. ನಿರಂತರವಾಗಿ ಇವತ್ತು ನಿತ್ಯ ನಿರಂತರವಾಗಿ ಆ ಘಟನೆಗಳು ನಡೀತಾ ಇದ್ದಾವೆ. ಆ ಸತ್ಯಗಳು ಇವತ್ತು ಹೊರಗಡೆ ಬರ್ತಾ ಇದ್ದಾವೆ. ಇಲ್ಲಿ ಯಾವುದೇ ಅತ್ಯಾಚಾರಗಳು ನಡೆದಿಲ್ಲ, ಕೊಲೆ ಕೇಸುಗಳು ಪತ್ತೆ ಆಗಲಿಲ್ಲ, ಆರೋಪಿಗಳಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅತ್ಯಾಚಾರಿ ಸತ್ತೋಗಿದ್ದಾನೆ, ಎಲ್ಲವೇ ಏನ್ ಬೇಕಾದ್ರೂ ಮಾಡಿ ಇಟ್ಟಿದ್ದಾರೆ. ಮರುತನಿಕೆ ಪ್ರಾರಂಭ ಆಗ್ಲಿ. ಇದು ಎಂತ ದಾಖಲೆ ಸ್ವಾಮಿ? ಆ ನೇತ್ರಾವತಿಯಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ತಿರುಗ್ತಾರಲ್ಲ ಊರಿನ ಜನರೆಲ್ಲ, ಅಲ್ಲೊಂದು ಹೆಣ ನೋಡಿದ್ರೆ ಹೌದಾ, ಒಂದೋಗಿದ ಒಂದು ಖಾಲಿ ಅಷ್ಟೇ. ಯಾಕಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಸತ್ತದ್ದಕ್ಕೆ ಅದಕ್ಕೆ ಅದು ನಾಯಿ ಸತ್ತಾಗೆ. ಅದು ಸೌಜನ್ಯ ಅನ್ನುವಂಥದ್ದು ತಾಯಿ. ಆ ತಾಯಿ ಆ ಮಣ್ಣಲ್ಲಿ ಹುಟ್ಟಿದ್ದು. ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕಾಮುಕರಿದ್ದಾರೋ, ಯಾರು ರೇಪಿಸ್ಟ್ಗಳಿದ್ದಾರೋ, ಯಾರು ಕಾಮಂದರಿದ್ದಾರೋ ಅವರ ಅಂತ್ಯ ಆಡ್ಲಿಕ್ಕೆ ಆ ಮಗು ಅಲ್ಲಿ ಹುಟ್ಟಿರುವಂಥದ್ದು. 1000 ತಾಯಂದಿರ ಮಾರಣ ಹೋಮ ಆಗಿದೆ, ಅತ್ಯಾಚಾರ ಆಗಿದೆ. ದೇಶದ ಸಂವಿಧಾನಕ್ಕೆ ಚ್ಯುತಿ ಬರ್ಲಿಕ್ಕಂತೂ ಖಂಡಿತ ಬಿಡುವುದಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನೇ ಒಂದು ಸತ್ಯದ ಪೀಠ, ಒಂದು ಧರ್ಮದ ಪೀಠ, ಒಂದು ನ್ಯಾಯದ ಪೀಠವನ್ನಾಗಿ ತೋರಿಸ್ತೇವೆ ನಾವು. ನ್ಯಾಯ ಸಿಗದೆ ವಿರಾಮಿಸೋದು ಯಾರು ಏನು ಬೇಕಾದ್ರೂ ಮಾಡಿ. ಹಿಂದೂ ದೇವಸ್ಥಾನವನ್ನೇ ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂಗಳಿಗೆ ಹಕ್ಕಿಲ್ಲ. ಡಾಕ್ಯುಮೆಂಟ್ ಸಹಿತವಾಗಿ ಮಣ್ಣು ಮುಕ್ಕಿ ತಿನ್ನಂತ ಪಾಪಿಸ್ಟರಿಗೆ ಜೊತೆಯಲ್ಲಿ ಸೇರ್ತಾರಲ್ಲ ಇವರು. ನಾವು ಪ್ರಶ್ನೆ ಮಾಡಬಾರ್ದು ಇದನ್ನು. ನಾನು ಹೇಳುವಂಥದ್ದು, ಮುಂದಿನ ದಿನಗಳಲ್ಲಿ ಸನಾತನ ಹಿಂದೂ ಧರ್ಮ ಎದ್ದು ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗಿದೆ. ನಾನು ಹಿಂದೂ ನಾಯಕರಿಗೆ ಹೇಳ್ತೇನೆ, ನಿಮ್ಗೆ ಒಂದು ವೇಳೆ ಧರ್ಮಸ್ಥಳ ನಿಮ್ದಲ್ಲ ಅಂತ ಹೇಳೋದಾದ್ರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಧರ್ಮ ಜಾಗರಣ ವೇದಿಕೆ ಇರ್ಬೋದು, RSS ಇರ್ಬೋದು, ಧರ್ಮದ ರಕ್ಷಕರು ಅಂತ ಹೇಳಿಕೊಳ್ಳುವಂತ ನತಮಸ್ತಕ ಬಿಜೆಪಿಯರು ಇರ್ಬೋದು. ಯಾವಾಗ ಒಂದು ಹಿಂದೂ ದೇವಸ್ಥಾನವನ್ನು ಹಿಂದೂ ದೇವಸ್ಥಾನವಾಗಿ ನಿಮಗೆ ಧರ್ಮಸ್ಥಳವನ್ನು, ಧರ್ಮಪೀಠವನ್ನು, ಅಣ್ಣಪ್ಪನ ನ್ಯಾಯಪೀಠವನ್ನು ಉಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನಿಮ್ಮ ಮನಗಳಲ್ಲೂ ಕೂಡ ಹಿಂದುತ್ವದ ಒಂದು ಚೂರು ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಬರೇ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ, ಧರ್ಮದ ಹೆಸರಲ್ಲಿ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡುವಂತ ಪಾಪಿಗಳಾಗ್ತೀರಿ. ಈ ಎಚ್ಚರಿಕೆ ಇರಲಿ ನಿಮಗೆ. ನಾವು ಸನಾತನ ಹಿಂದೂ ಧರ್ಮಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ತೇವೆ. ಇದು ನಮ್ಮ ಹಕ್ಕು. ಸನಾತನ ಹಿಂದೂ ಧರ್ಮ ನಮ್ಮ ರಕ್ತ. ಅದು ಮಂಜುನಾಥ ನಮ್ಮದು, ಅಣ್ಣಪ್ಪ ನಮ್ಮದು. ನಾನು ಹೇಳುವಂಥದ್ದು ಇವತ್ತು ನಾಡಿನ ಎಲ್ಲ ಸನಾತನ ಹಿಂದೂ ಧರ್ಮೀಯರಿಗೆ ಹೇಳುವಂಥದ್ದು, ಇನ್ನು ನಿಮ್ಮ ಮುಖದಲ್ಲಿ ಇರುವಂಥ ಗೋಮುಖ ವ್ಯಾಘ್ರವನ್ನು ತೆಗೆದು ಬಿಡಿ. ನೀವು ಸತ್ಯದ ಧರ್ಮದ ಯುಗ ಪ್ರಾರಂಭ ಆಗ್ಲಿಕ್ಕಿದೆ. ಬನ್ನಿ ರಸ್ತೆಗೆ. ಎಲ್ಲರೂ ಒಗ್ಗಟ್ಟಾಗಿ ಧರ್ಮಸ್ಥಳದಲ್ಲಿ ಆ ಮಂಜುನಾಥನ ಧರ್ಮಪೀಠ, ಅಣ್ಣಪ್ಪ ಸ್ವಾಮಿಯ ನ್ಯಾಯಪೀಠದ ಹಕ್ಕನ್ನು ಕೇಳುವ. ಬನ್ನಿ ಅಂತ ಹೇಳುವಂಥದ್ದು. ನಾವು ಬರೇ ಸೌಜನ್ಯನ ಮಾತ್ರ ಅಲ್ಲ, ಆ ಧರ್ಮಸ್ಥಳ ಅನ್ನುವಂಥ ಜಾಗದಲ್ಲಿ ಏನು ಪಾಪದ ಕೂಪಗಳು ತಲೆ ಎತ್ತಿ ನಿಂತುವ ಅದನ್ನೆಲ್ಲ ಒಡೆದಾಕಬೇಕು, ತೊಳಿಬೇಕದನ್ನು. ಅಲ್ಲಿ ಧರ್ಮದ ನೆಲೆ ಅನಾವರಣ ಆಗಬೇಕು. ಇದು ನಮ್ಮ ಉದ್ದೇಶ ಇರುವಂಥದ್ದು. ಇದು ನಮ್ಮ ಉದ್ದೇಶ ಇರುವಂಥದ್ದು. ಇದರಲ್ಲಿ ಯಾವುದೇ ಸ್ವಾರ್ಥಗಳಿಲ್ಲ, ಯಾರದೇ ಸ್ವಾರ್ಥಗಳಿಲ್ಲ. ನಾವು ಏನು ಕಳೆದ 12 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೇವೆ. ನಿರಂತರವಾಗಿ ಇವತ್ತು ನಿತ್ಯ ನಿರಂತರವಾಗಿ ಆ ಘಟನೆಗಳು ನಡೀತಾ ಇದ್ದಾವೆ. ಆ ಸತ್ಯಗಳು ಇವತ್ತು ಹೊರಗಡೆ ಬರ್ತಾ ಇದ್ದಾವೆ. ಕಳೆದ 12 ವರ್ಷಗಳಿಂದ ಈ ದಾಖಲೆಗಳನ್ನು ನಾವು ತೋರಿಸಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಅತ್ಯಾಚಾರ ಅಂದ್ರೆ ಇವತ್ತು ಅತ್ಯಾಚಾರ ಅಂದ್ರೆ ಧರ್ಮಸ್ಥಳ ಅಂದ್ರೆ ಅತ್ಯಾಚಾರ. ಆ ರೀತಿ ಆಗಿಬಿಟ್ಟಿದೆ ಇವತ್ತು. ಆ ರೀತಿ ಆಗಿಬಿಟ್ಟಿದೆ. ನಾವು ಇವತ್ತು ಹೇಳುವಂಥದ್ದು, ಈ ಏನೊಂದು ಪಟ್ಟಿ ನಾವು ಕೊಡ್ತಾ ಇದ್ದೇವಲ್ಲ,
ಇಂಥ ಸಾವಿರ ಪಟ್ಟಿಗಳಿದ್ದಾವೆ, ಒಂದೆರಡು ಪಟ್ಟಿ ಅಲ್ಲ. ಇದು ಬರೇ 10 ವರ್ಷದ್ದು, 2001ರಿಂದ 2012 ತನಕ. ಈ ಪಟ್ಟಿಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ ಸ್ವಾಮಿ? ಈ ಪಟ್ಟಿಯನ್ನು ಇಟ್ಕೊಂಡು ಏನು ಮಾಡ್ತೀರಿ? ಈಗ ನೀವು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ, ನಿಮ್ಮ ಹತ್ರ ದಾಖಲೆ ಇದೆಯಾ, ಅವರೇ ಅತ್ಯಾಚಾರ ಮಾಡಿದರೆ ನೀವು ನೋಡಿದ್ದೀರಾ, ನಿಮ್ಮ ಹತ್ರ ಐ ವಿಟ್ನೆಸ್ ಇದೆಯಾ ಅಂತ ಕೇಳ್ತಾರೆ. ಕೇಳೋದಿಲ್ವಾ? ಅಷ್ಟು ಮಾತ್ರ ಆಗೋದು ಈ ಪಟ್ಟಿಯಲ್ಲಿ. ಈ ಎಲ್ಲ ಪಟ್ಟಿಯಲ್ಲಿ ಈ ಕೇಸನ್ನು ಮುಚ್ಚಿ ಹಾಕಿಸುವುದರಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ನವರು ಕ್ಲೀನ್ ಆಗಿ ಪಾಲುದಾರಿಕೆದಾರರು. ಯಾಕಂತ ಹೇಳಿದ್ರೆ 2 ಸಂಬಳ. ಧರ್ಮಸ್ಥಳ OP ಇದ್ದದಾಗ ಅವರಿಗೆ ಧರ್ಮಸ್ಥಳದಿಂದ ಒಂದು ಸಂಬಳ ಬರ್ತಿತ್ತು ತಿಂಗಳಿಗೆ. ಅದು ಈ ಸೋಡಾ ಚೀಟಿಯಾಗಿ ಅದನ್ನು ಮಡಚಿ ಗಣೇಶನಿಗೆ ಇಷ್ಟು, ದಿನೇಶನಿಗೆ ಇಷ್ಟು ಅಂತ ಹೇಳಿ ಅಲ್ಲಿ ಒಳಗಡೆಯಿಂದಲೇ ಬರೋದು ತಿಂಗಳಿಗೆ ಆಗುವಾಗ. ಸರ್ಕಾರಿ ಸಂಬಳ ಬೇರೆ ಇದೆ. ಇದು ಈ ದಾಖಲೆಗಳನ್ನು ನಾಶ ಮಾಡಲಿಕ್ಕೆ. ಯಾವುದನ್ನು? ಇಲ್ಲಿ ಯಾವುದೇ ಅತ್ಯಾಚಾರಗಳು ನಡೆದಿಲ್ಲ, ಕೊಲೆ ಕೇಸುಗಳು ಪತ್ತೆ ಆಗಲಿಲ್ಲ, ಆರೋಪಿಗಳಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅತ್ಯಾಚಾರಿ ಸತ್ತೋಗಿದ್ದಾನೆ, ಎಲ್ಲವೇ ಏನು ಬೇಕಾದ್ರೂ ಮಾಡಿ ಇಟ್ಟಿದ್ದಾರೆ ಅದನ್ನು. ಈಗಲೂ ಒಬ್ಬ ಅಲ್ಲೇ ಇದ್ದಾನೆ, ಒಬ್ಬ ಪೊಲೀಸ್ನವ ಇದ್ದಾನೆ, ಈಗಲೂ ಅಲ್ಲೇ ಒಬ್ಬ ಇದ್ದಾನೆ, ಒಬ್ಬ ಬೆಡಿಕಾರ್ ಅಂತೇಳಿ. ಅದು ಮುಂದಿನ ದಿನಗಳಲ್ಲಿ ಬರ್ತದೆ ನೋಡಿ. ಅದು ನಮ್ಮ ದಾಖಲೆಗಳಲ್ಲಿ ಈಗ ಅದೆಲ್ಲ ಬರ್ತದೆ ಈಗ ಹೊರಗಡೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ಎಷ್ಟೋ ವ್ಯವಹಾರಗಳಲ್ಲಿ ಆ ಧರ್ಮಸ್ಥಳದ ಒಳಗಡೆ ನಡೀತದೆ ಅವ್ಯವತವಾಗಿ, ಕಾನೂನು ಬಾಹಿರವಾದಂಥ, ಇದೆಲ್ಲವೂ ಕೂಡ ಬರ್ತದೆ ಹೊರಗಡೆ. ಅದಕ್ಕೆ ದಿನ ಕಾಯ್ತಾ ಇದ್ದೇವೆ, ಒಂದ್ಸಲ ಮರುತನಿಕೆ ಪ್ರಾರಂಭ ಆಗಲಿ. ಇದು ಎಂಥ ದಾಖಲೆ ಸ್ವಾಮಿ? ಇದು 452, 432, 90 ಮಹಿಳೆ, ಏನು ಇದು ಲೆಕ್ಕಕ್ಕೆ ಇಲ್ಲ ಸ್ವಾಮಿ. ಇದೆಲ್ಲ ಇದು ಪೊಲೀಸ್ ಸ್ಟೇಷನ್ ಇದ್ದು. ಧರ್ಮಸ್ಥಳದಲ್ಲಿ ಸಾಮಾನ್ಯವಾಗಿ ಏನಾಗಿದೆ ಗೊತ್ತಾ? ಆ ನೇತ್ರಾವತಿಯಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ತಿರುಗ್ತಾರಲ್ಲ ಊರಿನ ಜನರೆಲ್ಲ, ಅಲ್ಲೊಂದು ಹೆಣ ನೋಡಿದ್ರೆ ಹೌದಾ, ಒಂದೋಗಿದ, ಒಂದು ಖಾಲಿ ಅಷ್ಟೇ. ಯಾಕಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಸತ್ತದ್ದಕ್ಕೆ ಅದಕ್ಕೆ ಅದು ನಾಯಿ ಸತ್ತಾಗೆ, ಅದು ಮನುಷ್ಯ ಅಲ್ಲ. ನಿಮ್ಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ ಹೊರಗಿನ ಜಗತ್ತಿಗೆ ಇದು ಗೊತ್ತೇ ಆಗ್ಲಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲೇ ಗೊತ್ತಾಗ್ಲಿಲ್ಲ. ಏನೋ ಅಣ್ಣಪ್ಪನ ಮಂಜುನಾಥ ದೇವರ ನ್ಯಾಯಪೀಠದಿಂದ, ಅಣ್ಣಪ್ಪ ಸ್ವಾಮಿಯ ಧರ್ಮಪೀಠದಿಂದ ಅವರ ಆಜ್ಞೆ ಮೇರೆಗೆ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ. ಅವರ ಸತ್ಯದ ಫಲವಾಗಿ, ಆ ಧರ್ಮದ ಫಲವಾಗಿ ನಾವು ಇವತ್ತು ಬದುಕುಳಿದಿದ್ದೇವೆ. ಅದನ್ನು ಪದೇ ಪದೇ ಹೇಳ್ತೇನೆ ನಾನು. ಸೌಜನ್ಯ ಅನ್ನುವಂಥದ್ದು ತಾಯಿ. ಆ ತಾಯಿ ಆ ಮಣ್ಣಲ್ಲಿ ಹುಟ್ಟಿದ್ದು. ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕಾಮುಕರಿದ್ದಾರೋ, ಯಾರು ರೇಪಿಸ್ಟ್ಗಳಿದ್ದಾರೋ, ಯಾರು ಕಾಮಂದರಿದ್ದಾರೋ ಅವರ ಅಂತ್ಯ ಆಡ್ಲಿಕ್ಕೆ ಆ ಮಗು ಅಲ್ಲಿ ಹುಟ್ಟಿರುವಂಥದ್ದು. ಆ ಮಗುವಿನ ಶಕ್ತಿಯನ್ನು ನೋಡೋರು ಯಾರು ಇಲ್ಲ. ಆ ಆತ್ಮದ ಶಕ್ತಿಯ ಅರಿವು ನಮಗೆ ಇದೆ ಸ್ವಾಮಿ. ಆ ಮಗು ಯಾರು? ಆ ಮಗುವಿನ ಬಲಿದಾನ ಯಾಕೆ ಆಗಿದೆ? ಇಂಥ 1000 ತಾಯಂದಿರ ಬಲಿದಾನ ಆಗಿದೆ ಸ್ವಾಮಿ ಆ ಧರ್ಮಸ್ಥಳ ಗ್ರಾಮದಲ್ಲಿ. 1000 ತಾಯಂದಿರ ಮಾರಣ ಹೋಮ ಆಗಿದೆ, ಅತ್ಯಾಚಾರ ಆಗಿದೆ. ನಾವೊಂದು ಅಲ್ಲಿ ಇಲ್ಲಿ ಮಾತಾಡ್ತೇವ. ನಾವು ಒಂದಕ್ಕೆಲ್ಲ ಉತ್ತರ, ಈಗ 1000ಕ್ಕೆ ಉತ್ತರ ಕೇಳಲಿಕ್ಕೆ ಹೊರಟಿದ್ದೇವೆ. ನಾವು 1000ಕ್ಕೆ ಉತ್ತರ ಕೇಳಲಿಕ್ಕೆ ಹೊರಟಿದ್ದೇವೆ. ನಾವು ಒಂದಕ್ಕಲ್ಲ ಅಲ್ಲ, ಇಡೀ ವಿಶ್ವವೇ ಬೆಚ್ಚಿ ಬೀಳ್ತದೆ ನೋಡಿ. ಇಡೀ ವಿಶ್ವವೇ ನಮ್ಮ ಕರ್ನಾಟಕ ರಾಜ್ಯದ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳವನ್ನು ವೀಕ್ಷಣೆ ಮಾಡ್ತದೆ ಇಡೀ ವಿಶ್ವವೇ. ಮುಂದೊಂದು ದಿನ ನೋಡಿ ನೀವು ಏನಾಗ್ತದೆ ಅಂತೇಳಿ. ಇದು ಆ ಅಣ್ಣಪ್ಪನ ಸತ್ಯ, ಇದು ಆ ಮಂಜುನಾಥ ದೇವರ ಸತ್ಯ, ಇದು ಆ ಸೌಜನ್ಯ ಅನ್ನುವಂಥ ತಾಯಿ ಸೌಜನ್ಯಳ ಸತ್ಯ, ಅವಳ ಆತ್ಮದ ಸತ್ಯ ಇದು.
ನ್ಯಾಯ ಸಿಗದೆ ವಿರಾಮಿಸೋದಿಲ್ಲ ನಾವು. ಯಾರು ಏನು ಬೇಕಾದ್ರೂ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಯಾವ ಪ್ರಯೋಗಗಳನ್ನು ವಾಮಾಚಾರದ ಮಾರ್ಗವಾಗಿ ಮಾಡಲಿ, ಏನು ಬೇಕಾದ್ರೆ ಮಾಡಲಿ, ಎಂಥ ಶಿಕ್ಷೆ ಆದರೂ ನಾವು ಈ ದೇಶದ ಸಂವಿಧಾನಕ್ಕೆ ಚ್ಯುತಿ ಬರಲಿಕ್ಕಂತೂ ಖಂಡಿತ ಬಿಡುವುದಿಲ್ಲ. ಈ ದೇಶದ ಸಂವಿಧಾನಕ್ಕೆ ಚ್ಯುತಿ ಬರಲಿಕ್ಕೆ ಬಿಡುವುದಿಲ್ಲ ನಾವು. ಈ ದೇಶದಲ್ಲಿ ನ್ಯಾಯಕ್ಕೆ ಒಂದು ತಕ್ಕ ಪಾಠವಾಗಿ ನ್ಯಾಯಪೀಠವನ್ನೇ ಇಟ್ಟಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನೇ ಒಂದು ಸತ್ಯದ ಪೀಠ, ಒಂದು ಧರ್ಮದ ಪೀಠ, ಒಂದು ನ್ಯಾಯದ ಪೀಠವನ್ನಾಗಿ ತೋರಿಸ್ತೇವೆ ನಾವು. ಆ ಮಹಾದೇವ ಮಂಜುನಾಥನನ್ನು, ನ್ಯಾಯದೇವತೆ ಅಣ್ಣಪ್ಪ ಸ್ವಾಮಿಯನ್ನು ಇಡೀ ವಿಶ್ವವೇ ನೋಡಬೇಕು. ಆ ರೀತಿಯಾಗಿ ಸತ್ಯವನ್ನು ಹೊರಗಡೆ ತರ್ತೇವೆ ನಾವು, ಖಂಡಿತವಾಗಿಯೂ. ಅದಕ್ಕೋಸ್ಕರ ಹೇಳುವಂಥದ್ದು, ಎದ್ದೇಳಿ, ಇಡೀ ಹಿಂದೂ ಸಮಾಜ ಎದ್ದೇಳಿ ಅಂತ ಹೇಳುವಂಥದ್ದು. ನಾವು ನಿದ್ದೆ ಮಾಡಬೇಡಿ. ನಿದ್ದೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮಕ್ಕಳು ಕೂಡ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಶಾಪಕ್ಕೆ ಬಲಿಯಾಗ್ತೀರಿ. ಇವತ್ತು ಅವಕಾಶ ಕೊಟ್ಟಿದ್ದಾರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು, ತಂದು ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ. ಈಗಲಾದ್ರೂ ಎದ್ದೇಳಿ, ನಮ್ಮದಂತ ಹೇಳಿ. ಈಗಲೂ ಎದ್ದೇಳದಿದ್ರೆ ನಿಮ್ಮನ್ನು ಕಾಯುವವನು ಮಹಾದೇವನಿಲ್ಲ. ಯಾರೋ ಒಬ್ಬ ಅಧರ್ಮಿ ಅನ್ಯಮತಿಯ ಬಂದು ನಮ್ಮ ದೇವಸ್ಥಾನವನ್ನು ಒಡೆದಾಕಿ ಅದರ ಜಾಗವನ್ನು ಇದು ಮಾಡಿ ಇವತ್ತೇನು ವಕ್ಫ್ ಬೋರ್ಡಿನ ಹಿಂದೆ ಬಿದ್ದಿದ್ದಾರೆ. ಪಾಪಿಗಳು ಇವರೆಲ್ಲ. ಹಿಂದೂ ಸಂಘಟನೆಗಳು, ಹಿಂದೂ ನಾಯಕರುಗಳು, ಇವರು ನಾಮರ್ದುಗಳು, ಇವರೆಲ್ಲ ಬದುಕಲಿಕ್ಕೆ ಈ ಮಣ್ಣಿನ ಭಾರತಾಂಬೆ ಇವರನ್ನು ಒತ್ಕೊಂಡಿದೆಲ್ಲ. ಶಾಪ ಇವರಿಗೆ. ಭಾರತ ಮಾತೆ ಬಂಜೆ ಅಲ್ಲ, ಇವರಂತವ್ರನ್ನು ಒತ್ಕೊಂಡು ತಿರ್ಗಲಿಕ್ಕೆ ಪಾಪಿಷ್ಟರು. ಯಾಕೆ ಧರ್ಮಸ್ಥಳದ ಬಗ್ಗೆ ಮಾತಾಡೋದಿಲ್ಲ ಇವರು? ಅದು ಹಿಂದೂಗಳ ದೇವಸ್ಥಾನ ಅಲ್ವಾ? ಹೇಗೆ ಒಳಗೆ ಹಾಕಿದ್ರು? ಯಾರಿದ್ರ ರೂವಾರಿಗಳು? ಯಾರಿದ್ರೆ ಹಿಂದ್ಗಡೆ ಇರುವಂತ ಹಿಂದೂ ನಾಯಕರುಗಳು? ಎಲ್ಲ ಸರ್ವನಾಶ ಆಗಿ ಹೋಗ್ತೀರಾ. ಮಂಜುನಾಥ ಅಣ್ಣಪ್ಪನ ಶಾಪ ಇವತ್ತೇ ತಟ್ಲಿಕ್ಕೆ ಪ್ರಾರಂಭ ಆಗಿದೆ ನಿಮ್ಗೆ. ಮುಂದಿನ ದೀಪಾವಳಿಯ ಒಳಗಾಗಿ ಯಾರು ಆ ಅತ್ಯಾಚಾರಿಗಳ ಪರವಾಗಿ ನಿಲ್ತಿರೋ ನಿಮ್ಮ ಮನೆ ಕೂಡ ಉಳಿಯುವುದಿಲ್ಲ ನೋಡಿ. ಅದು ನ್ಯಾಯಪೀಠ, ಅದು ಧರ್ಮಪೀಠ. ಇಷ್ಟನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.